ವಿಧಾನ ಪರಿಷತ್ ಸದಸ್ಯರು ಪ್ರತಾಪ್ ಸಿಂಹ ನಾಯಕ್ರನ ಅನುದಾನಡು ಕೊಲ್ಯ ಕನೀರ್ತೋಟ ತಿರ್ಗುನವಲು ಹೈಮಾಸ್ಕ್ ಲೈಟ್ ಅಳವಡಿಸಾದಿತದು ಕಾರ್ಯ ಐತಾರ ಕಾಂಡೆ ಬಿಜೆಪಿದ ಭೀಷ್ಮೆ ಹಿರಿಯ ಸದಸ್ಯರು ಸೀತಾರಾಮ್ ಬಂಗೇರ ಇಂದೇನು ಉದಿಪನ ಮಲ್ತೇರು. ಜಿಲ್ಲಾ ಉಪಾಧ್ಯಕ್ಷರಾದ ಸಂತೋಷ್ ಕುಮಾರ್ ಬೋಳಿಯಾರ್, ಜಿಲ್ಲಾ ಕಾರ್ಯದರ್ಶಿಯಾದ ಸತೀಶ್ ಕುಂಪಲ, ಅಂಚನೆ ಹಿರಿಯ ಎಂಗ್ಲ ಈ ಭಾಗದ ಭೀಷ್ಮೆಯನ ಸಿದ್ದರಾಮಣ್ಣೆ, ಅಂಚನೆ ಅಲೆಮಾರಿ ನಿಗಮದ ನಿಕಟಪರ ಅಧ್ಯಕ್ಷರನ್ನ ರವೀಂದ್ರ ಉಳಿದೊಟ್ಟು, ನಮ್ಮ ಈ ಭಾಗದ ಮುಖಂಡನ ಚಂದ್ರಶೇಖರ್ ಉಚ್ಚಿಲ್, ಅಂಚನೆ ಉಪಾಧ್ಯಕ್ಷನ ಯಶವಂತ ಅಮೀನ್, ಕಾರ್ಯದರ್ಶಿಯನ ಆನಂದ್ ಶೆಟ್ಟಿ, ನಮ್ಮ ನಿಕಟಪುರ ಅಧ್ಯಕ್ಷರನ್ನ ಮೋಹನ್ ಶೆಟ್ಟಿ, ಕೋಟಗಾರ ಗ್ರಾಮ ಶಕ್ತಿ ಕೇಂದ್ರದ ಕಾರ್ಯದರ್ಶಿಯನ ಶೇಖರಣ್ಣೆ, ಸೋಮೇಶ್ವರದ ಶಕ್ತಿ ಕಾರ್ಯದರ್ಶಿಯನ್ನ ಹುಷಾಣ್ಣೆ, ಅಂಚನೆ ಮಂಡಲದ ಉಪಾಧ್ಯಕ್ಷ ಕಾರ್ಯದರ್ಶಿಯನ್ನ ಪ್ರಧಾನ ಕಾರ್ಯದರ್ಶಿಯನ್ನ ರೇಮಂತ್ ಶೆಟ್ಟಿ, ಅಂಚನೆ ನವೀನ್ ಶೆಟ್ಟಿ ಕುರ್ನಾಡುಲ್ಲೇರು, OBCದ ಅಧ್ಯಕ್ಷ ರವಿ ಸೋರುಲ್ಲೇರು, ಸ್ವಪ್ನ ಕೌಲ್ಲೇರು ಮಹಾಶಕ್ತಿ ಕೇಂದ್ರದ, ಹರಿಯಪ್ಪ ಸಾಲೇನುಲ್ಲೇರು, ಅರುಣ್ ಬೀರುಲ್ಲೇರು, ರಾಜೀವ್ ಕೆಂಪಣ್ಣುಲ್ಲೇರು, ಸಂಪತ್ ಕುತ್ಯಾನುಲ್ಲೇರು, ನಮ್ಮ ಹಿರಿಯರೇನ ವಿಶ್ವನಾಥನ್ನುಲ್ಲೇರು, ಹರೀಶ್ ಕುಂಪಲುಲ್ಲೇರು, ದಯಾನಂದ ತೊಕೊಟುಲ್ಲೇರು, ಪುರುಷೋತ್ತಮ ಕಲ್ಲಾಪುಲ್ಲೇರು, ನವೀನ್ ಶೆಟ್ಟಿ ಬಂಡೆ ಮಾತಾಡಲ್ಲ ಒಂಜಪ್ಪ ಯಾರ ಪುಟ್ಕೊಂಡು ಕ್ಷಮೆ ಅನ್ಕೊಡು ಮಾತಾಡ ಒಂಜಪ್ಪ ಮಾತಾಡಿ ಸ್ವಾಗತ ಅಂತಂದು ಮಂಡಲ ನಮ್ಮ ಪ್ರಶಾಂತ್ ಕಾಪಿ ಹೊಡಲು ಅವರೆಲ್ಲ ಸ್ವಾಗತ ಅಂತಂದು ಮಾಧ್ಯಮ ಪ್ರಮುಖರೆಲ್ಲ ಸ್ವಾಗತ ಅಂತಂದು ಸಾಮಾಜಿಕ ದಳದಲ್ಲ ಸ್ವಾಗತ ಅಂತಂದು ನಮ್ಮ ಪೋಯತ್ ಬಾಲ್ ಅವರೆಲ್ಲ ಸ್ವಾಗತ ಅಂತಂದು ನಮ್ಮ ಮಂಡಲ ಅಧ್ಯಕ್ಷರು ಸ್ವಾಗತ ಮಂಡಲ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮವನ್ನು ಮುಂದೆ ಉದ್ಘಾಟನೆ ಮಾಡುವುದು. ಬಿಜೆಪಿ ಕುಡ್ಲ ಮಂಡಲದ ಬೇಡಿಕೆಗೆ ಅನುಗುಣವಾದ ತನ್ನ ಅನುದಾನಡು ಈ ಪರಿಸರಗ ಹೈಮಾಸ್ಕ್ ವಿದ್ಯುತ್ ದೀಪ ವ್ಯವಸ್ಥೆಯನ್ನು ಒದಗಾದ ಪಂಡದು ಪ್ರತಾಪ್ ಸಿಂಹ ನಾಯಕ್ ತೆರಿಪಾಯರು. ಸೋಮೇಶ್ವರದ ನಗರದ ಬಿಜೆಪಿಯ ಪ್ರಮುಖರು, ಅದೇ ರೀತಿ ಸ್ಥಳೀಯ ಎಲ್ಲ ಬಾಂಧವರು ಅವರ ಅಪೇಕ್ಷೆಯ ಮೇರೆಗೆ ಈ ಸ್ಥಳದಲ್ಲಿ ಇವತ್ತು ಈ ಹೈಮಾಸ್ಕ್ ದೀಪದ ಏನು ಉದ್ಘಾಟನೆಯನ್ನು ಶಾಸಕರ ಸ್ಥಳೀಯಾಭಿವೃದ್ಧಿಯ ಹಿನ್ನೆಲೆಯಲ್ಲಿ ಇಲ್ಲಿಗೆ ಈ ಸೇವೆಯನ್ನು ಮಾಡುವಂತಹ ಒಂದು ಭಾಗ್ಯ ನನಗೆ ಇಲ್ಲಿ ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಅಮೃತ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಊರಿಗೆ ಮತ್ತು ಈ ಪ್ರದೇಶಕ್ಕೆ ಪ್ರಯೋಜನ ಆಗುವಂತಹ ಈ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟ ಈ ಕ್ಷೇತ್ರದ ಅಧ್ಯಕ್ಷರಾದ ಚಂದ್ರದಾಸ್ ಪಂಡಿತರವರು ಮತ್ತು ಸಂತೋಷ್ ಕುಮಾರ್ ಬೋಳಿಯಾರ್ರವರು, ಸತೀಶ್ ಕುಂಪಲ್ರು, ಚಂದ್ರಶೇಖರ್ ಉಚ್ಚಿಲ್ರವರು, ಅದೇ ರೀತಿ ವಿಶೇಷವಾಗಿ ರವಿಶಂಕರ್ ಅವರು, ಎಲ್ರಿಗೂ ನಾನು ಶುಭವನ್ನು ಕೋರ್ತೇನೆ. ಎಲ್ರಿಗೂ ಶುಭವಾಗಲಿ. ಅಮೃತ ಮಹೋತ್ಸವದ ಶುಭಾಶಯಗಳು. ಒಂದು ಸಾಮಾನ್ಯ ನನ್ನದು 2 ವರ್ಷ ಆಯಿತು. ಪ್ರತಿ ವರ್ಷ ನಾನು ಮಂಗಳೂರು ಮಂಡಲಕ್ಕೆ 1 ಕೋಟಿ ರೂಪಾಯಿಯ ಪ್ರತಿ ವರ್ಷದ 1,36 ಲಕ್ಷ ರೂಪಾಯಿ ನನ್ನ ಶಾಸಕರ ನಿಧಿಯಿಂದ ಇನ್ನು ಕೋಟ್ಯಾಂತರ ರೂಪಾಯಿ ಬರಲಿ. ಸಂಸದರು ಎಲ್ಲರೂ ಕೂಡ ಮಂಗಳೂರು ಕ್ಷೇತ್ರವನ್ನು ಹೆಚ್ಚು ಗಮನದಲ್ಲಿಟ್ಟುಕೊಂಡು, ಅದು ಹಿಂದುಳಿದ ವರ್ಗದ ಮಂತ್ರಿಗಳು ಕೋಟಾ ಶ್ರೀನಾಥ್ ಪೂಜಾರಿ ಅವರು, ಅದೇ ರೀತಿ ರಾಜ್ಯಾಧ್ಯಕ್ಷರಾದ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು ಸಹ ಈ ಕ್ಷೇತ್ರದ ದೃಷ್ಟಿಯಲ್ಲಿ ಹೆಚ್ಚುವರಿ ಅನುದಾನವನ್ನು ಇಲ್ಲಿಯ ಕಾರ್ಯಕರ್ತರ ಮತ್ತು ಪಕ್ಷದ ಎಲ್ಲರ ಬೇಡಿಕೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಈ ಪರಿಸರಡು ರಾತ್ರಿಡು ಬೊಲ್ಪುದ ಕೊರತೈಡು ಅಪಗಪಗ ಅವಗಡ ಆವೊಂದಿತ್ತಣು ಪಂಡದು ಸ್ಥಳೀಯರು ಇಡಗೊಂಚಿ ಎಡ್ಡೆ ಬೊಲ್ಪುದ ವ್ಯವಸ್ಥೆ ಬೋರ್ಡ್ ಪಂಡದ ಬೇಡಿಕೆ ದೀದಿತ್ತೇರು. ವಿಧಾನ ಪರಿಷತ್ ಸದಸ್ಯರು ಪ್ರತಾಪ್ ಸಿಂಹ ನಾಯಕ್ರೇಡ ಈ ಬಗೆಡು ತೆರಿಪಾದ ಆರಿನ ಅನುದಾನಡು ಇತ್ತೆ ಇಡೆಗ್ ಹೈಮಾಸ್ಕ್ ಲೈಟ್ ವ್ಯವಸ್ಥೆ ಆತನು ಪಂಡದು ಕುಡ್ಲ ಮಂಡಲ ಬಿಜೆಪಿ ಅಧ್ಯಕ್ಷರು ಚಂದ್ರಹಾಸ್ ಪಂಡಿತ್ ಹೌಸ್ ತೆರಿಪಾದರು. ಕನೀರ್ತೋಟ ಕೊಲ್ಯ ಈ ಭಾಗದಲ್ಲಿ ನಾಗರಿಕರ ಪರವಾಗಿ ಮತ್ತು ಪಾರ್ಟಿಯ ಎಲ್ಲ ಕಾರ್ಯಕರ್ತರ ಒಂದು ಅಪೇಕ್ಷೆಯಂತೆ ಈ ಭಾಗಕ್ಕೆ ಅಪಘಾತ, ಇಲ್ಲಿ ಲೈಟಿನ ಕೊರತೆಯಿಂದಾಗಿ ಅಪಘಾತಗಳು ಜಾಸ್ತಿ ಸಂಭವಿಸ್ತಾ ಅನ್ನುವಂಥ ಮಾತು ಕೇಳಿ ಬಂದಿದೆ. ಹಾಗಾಗಿ ತಕ್ಷಣವಾಗಿ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಪ್ರತಾಪ್ ಸಿಂಹ ನಾಯಕರ ಹತ್ರ ಈ ಬೇಡಿಕೆಯನ್ನಿಟ್ಟಾಗ ತಕ್ಷಣವೇ ಕೆಲವೇ ದಿನಗಳಂದರೆ ಒಂದೇ ವಾರದ ಒಳಗಡೆ ಎಲ್ಲ ಪ್ರೋಗ್ರೆಸನ್ನು ಮಾಡಿ ತಕ್ಷಣವಾದಂಥ ಒಂದು ಹೈಮಾಸ್ಕ್ ದೀಪದ ಒಂದು ಅಳವಡಿಕೆಗೆ ಇವತ್ತು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ.
ಈ ಭಾಗದಲ್ಲಿ ಇನ್ನು ಮುಂದೆ ಆದರೂ ಕೂಡ ಈ ಲೈಟಿನಿಂದಾಗಿ ಎಲ್ಲ ಜನರಿಗೆ ಪ್ರಯೋಜನ ಆಗುವಂಥ ಕೆಲಸ ಕಾರ್ಯಗಳು ಆಗಲಿಕ್ಕಿದೆ. ಹಾಗಾಗಿ ಈ ಭಾಗದಲ್ಲಿ 1,36,00,000 ಅನುದಾನದಿಂದ ನಮ್ಮ ಪ್ರತಾಪ್ ಸಿಂಹ ನಾಯ್ಕರವರ ಒಂದು ಅನುದಾನದಲ್ಲಿ ಅನೇಕ ಕಾಮಗಾರಿ ನಡೀತಾ ಇದೆ. ಹಾಗೆ ಸಂಸದರ ನೇತೃತ್ವದಿಂದ 10.5 ಕೋಟಿ ರೂಪಾಯಿ ಅನುದಾನ ಕಿಂಡಿ ಅಣೆಕಟ್ಟಿನ ಕಾಮಗಾರಿ ಕೂಡ ಪ್ರಗತಿಯಲ್ಲಿದೆ. ಅದೇ ರೀತಿಯಲ್ಲಿ ಪ್ರತಾಪ್ ಸಿಂಹ ನಾಯ್ಕರ ಅನುದಾನದಲ್ಲಿ ಮತ್ತಷ್ಟು ಶ್ರೀನಿವಾಸ ಪೂಜಾರಿ ಇಲಾಖೆಯ ಸಮಾಜ ಕಲ್ಯಾಣ ಇಲಾಖೆಯ ಅಡಿಯಿಂದ ಪ್ರತಾಪ್ ಸಿಂಹ ನಾಯ್ಕರವರ ಬೇಡಿಕೆಯಂತೆ ಸುಮಾರು 1,20,00,000 ರೂಪಾಯಿಯ ಪರಿಶಿಷ್ಟ ಪಂಥ ಪರಿಶಿಷ್ಟ ಜಾತಿಗೆ ಸೇರಿದಂಥ ಒಂದು ಅನುದಾನವನ್ನು ನೀಡಿದ್ದಾರೆ. ಅದರ ಜೊತೆಗೆ 1 ಕೋಟಿ ರೂಪಾಯಿಯ ಸ್ಮಶಾನ ಅಭಿವೃದ್ಧಿಗೋಸ್ಕರವಾಗಿ 1 ಕೋಟಿ ರೂಪಾಯಿ ಬೇಡಿಕೆಯನ್ನು ಈಗಾಗಲೇ ಸಲ್ಲಿಸಿದ್ದಾರೆ. ಆ ಕಾಮಗಾರಿಗಳು ಕೂಡ ಮುಂದಿನದಲ್ಲಿ ನಮ್ಮ ಕ್ಷೇತ್ರಕ್ಕೆ ಬರಲಿಕ್ಕಿದೆ. ಹಾಗಾಗಿ ಈ ಕ್ಷೇತ್ರಕ್ಕೆ ನಮ್ಮ ಪ್ರತಾಪ್ ಸಿಂಹ ನಾಯ್ಕರನ್ನು ನಮ್ಮ ಸಂಸದರು ಪ್ರಭಾರಿಯಾಗಿ ನೇಮಿಸಿದ ನಂತರ ಬಹಳ ಅಭಿವೃದ್ಧಿಗೆ ನಮಗೆ ಬಹಳ ಸಹಕಾರಿಯಾಗಿದೆ. ಹಾಗಾಗಿ ಈ ಭಾಗದ BJPಯ ಕಾರ್ಯಕರ್ತರಿಗೆ ಏನು ನೋವುಗಳಿತ್ತು ಅಭಿವೃದ್ಧಿಯ ಬಗ್ಗೆ ಎಲ್ಲವನ್ನೂ ಕೂಡ ಫುಲ್ಫಿಲ್ ಮಾಡುವಲ್ಲಿ ನಮ್ಮ ಶಾಸಕರು ಬಹಳ ಶ್ರಮಿಸ್ತಾ ಇದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಈ ಲೈಟನ್ನು ಕೊಟ್ಟಂಥ ನಮ್ಮ ಶಾಸಕರಿಗೆ ಹೃದಯ ತುಂಬಿದಂಥ ಅಭಿನಂದನೆ ಸಲ್ಲಿಸಿ ನಾನು ನಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಸಂತೋಷ್ ಕುಮಾರ್ ಹೆಬ್ಬಳ್ಳಿ ಅವರು ಮತ್ತು ನಮ್ಮ ಸಿದ್ದರಾಮ ಗುಲಾಬರು ಮತ್ತು ಚಂದ್ರಶೇಖರ್ ಹುಚ್ಚರು ಎಲ್ಲ ಮತ್ತು ಈ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದಂಥ ರವಿಶಂಕರ್ ಅವರು, ರವೀಂದ್ರ ಶೆಟ್ಟಿ ಉಳಿದವರು, ಸತೀಶ್ ಕುಂಪಾಲ್ರವರು, ಪ್ರಶಾಂತ್ ಕೊಲ್ಯರವರು, ನಮ್ಮ ಶೇಖರ್ ಕಡೇಟವರು, ಹಾಗೆಲ್ಲ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಯಶೋಧಾಮನರು ಕೂಡ ಈ ಕಾರ್ಯಕ್ರಮ ಭಾಗಿಯಾಗಿದ್ದಾರೆ. ಎಲ್ಲ ಭಾಗಿಯಾದಂಥ ಮಂಡಲದ ಪದಾಧಿಕಾರಿಗಳು ಮತ್ತು ಎಲ್ಲ ಈ ಭಾಗದ ಜನತೆಗೆ ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯೋತ್ಸವದ 75ನೇ ವಾರ್ಷಿಕೋತ್ಸವ ಅಮೃತ ಮಹೋತ್ಸವದ ಶುಭಾಶಯಗಳನ್ನು ಕೂಡ ಈ ಸಂದರ್ಭದಲ್ಲಿ ಇಚ್ಛಿಸಲಿಕ್ಕೆ ನಾನು ಬಿಜೆಪಿ ರಾಜ್ಯ ಸಂಚಾಲಕರು ಜಯಶ್ರೀ ಕರ್ಕೇರ, ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ದ ನಿಕಟಪುರ ಅಧ್ಯಕ್ಷರು ಸಂತೋಷ್ ಕುಮಾರ್ ರೈ ಬೋಳಿಯಾರ್, ರಾಜ್ಯ ಅಲೆಮಾರಿ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಸತೀಶ್ ಕುಂಪಲ, ಬಿಜೆಪಿ ಮುಖಂಡರು ಚಂದ್ರಶೇಖರ್ ಉಚ್ಚಿಲ್, ಯಶವಂತ್ ಅಮೀನ್, ಆನಂದ ಶೆಟ್ಟಿ, ಮೋಹನ್ ಶೆಟ್ಟಿ, ಶೇಖರ್ ಕನಿರ್ತೋಟ, ಪುರುಷೋತ್ತಮ್ ಗಟ್ಟಿ, ಹೇಮಂತ್ ಶೆಟ್ಟಿ, ನವೀನ್ ಶೆಟ್ಟಿ ಕುರ್ನಾಡ್, ರವಿ ಸೋವೂರು, ಸಪ್ನಾ ಶೆಟ್ಟಿ, ಹರಿಯಪ್ಪ ಸಾಲ್ಯಾನ್, ಅರುಣ್ ಬೀರಿ, ಪ್ರಶಾಂತ್ ಕಾಪಿಕಾಡ್, ಪುರುಷೋತ್ತಮ್ ಕಲ್ಲಾಪು ಇಂಚಿತಿ ಪ್ರಮುಖರು ಈ ಪುರ್ತೋಟುಗೇತೆರು. ರವಿಶಂಕರ್ ಸೋಮೇಶ್ವರ ಎತ್ಕೊಂದು ನಿರೂಪಣೆ ಮಲ್ತೆರು.